ಅತಿ ಹೆಚ್ಚು ಉಸಿರಾಟದ ತೊಂದರೆ ಮತ್ತು ಎಮರ್ಜೆನ್ಸಿ ಕೇಸ್ ಇರುವ ಕೋವಿಡ್ ಸೋಂಕಿತ ವ್ಯಕ್ತಿಗಳನ್ನು ಇಂದಿನಿಂದ ಹೊಳೆನರಸೀಪುರದ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ಹೇಳಿದರು. ತಾಲೂಕು ವೈದ್ಯಾಧಿಕಾರಿ, ತಹಶೀಲ್ದಾರ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ, ಪುರಸಭಾ ಮುಖ್ಯಾಧಿಕಾರಿಗಳು ಇವರುಗಳ 5 ಜನರ ತಂಡ ರಚಿಸಿದ್ದು, ಇವರ ಅಂತಿಮ ತೀರ್ಮಾನ ಮೇರೆಗೆ ತೀವ್ರ ತೊಂದರೆ ಅನುಭವಿಸುತ್ತಿರುವ ಕೊರೋನಾ ಸೋಂಕಿತರನ್ನ 150 ಬೆಡ್ನಲ್ಲಿ ರಚನೆಗೊಂಡಿರುವ ಹೊಳೆನರಸೀಪುರದ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುವುದು. ಇಲ್ಲಿ ಯಾವುದೇ ಶಿಫಾರಸ್ಸಿಗೆ ಅವಕಾಶವಿಲ್ಲ, ಎಲ್ಲರೂ ಸರಿಸಮಾನರು ಎಂದು ರೇವಣ್ಣ ಹೇಳಿದರು. ದೇಹದಲ್ಲಿ ಯಾವುದೇ ಏರಿಳಿತವಿಲ್ಲದೆ ಸೋಂಕಿತರನ್ನ ಕೇಂದ್ರಗಳಲ್ಲಿ ಐಸೋಲೇಷನ್ನಲ್ಲಿಟ್ಟು ಚಿಕಿತ್ಸೆ ನೀಡಲಾಗುವುದು. ಜನಸಾಮಾನ್ಯರು ಯಾರೂ ಭಯಪಡದೆ ನಮಗೆ ಸಹಕರಿಸಬೇಕು. ಮಾಧ್ಯಮದ ಮುಖಾಂತರ ತಾಲೂಕಿನ ಜನತೆಗೆ ಮನವಿಯನ್ನ ಮಾಡಿದ್ರು. ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೀನಿ, ಜಿಲ್ಲಾಧಿಕಾರಿಗಳು ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಾದ್ರೆ ನಾಳೆ ದಿವಸ ಅದನ್ನು 2 ನಕ್ಷತ್ರವಾಗಿರಬೇಕು ಅಂತ ಹೇಳ್ತಾ ಇದ್ದೀನಿ. ನಿನ್ನೆ ಮಂತ್ರಿಗಳ ಎದುರುಗಡೆ ಹೇಳಿದ್ದೀನಿ, ಡಿಸ್ಟ್ರಿಕ್ಟ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಕೊರೋನಾ ಇದರಲ್ಲಿ ಇದನ್ನು ಸರಿಪಡಿಸೋದಕ್ಕೆ ಸಂಪೂರ್ಣ ಜಿಲ್ಲಾಡಳಿತ ಇವತ್ತು ನಮಗೆ ತಲೆ ತಗ್ಗಿಸ್ತಾ ಇದ್ದೀವಿ. ಸಾರ್ವಜನಿಕರ ಮುಂದೆ ಎವ್ರಿ ಡೇ ಜನ ಬಂದು ಅಳುತ್ತಾರೆ. ಇವತ್ತು ಜನ ಬಂದು ಸರ್ ನಮ್ಮ ಸೇರಿಸಿ ಅಂತಾರೆ, ಅವ್ರು ಭೇಟಿಲ್ಲ ಅಂತಾರೆ. ಆಮೇಲೆ ಖಾಸಗಿಯರ ಜೊತೆ ಶಾಮಿಲಾಗಿ ಹೇಳೋದು ಭಾವನೆ ಇದೆ. ಅದನ್ನು ದಯಮಾಡಿ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಹೋದರೆ ಈ ಜಿಲ್ಲೆ ಶಾಂತಿ ಜಿಲ್ಲೆ. ದಂಗೆ ಇದ್ದರೆ ಯಾರನ್ನೂ ಕೇಳಲ್ಲ, ದಂಗೆ ಹೇಳುವಂಥ ಜಿಲ್ಲೆ. ಹಿಂದೆ ಹಲವಾರು ಘಟನೆಗಳು ನಡೆದಿರುವಂಥ ಜಿಲ್ಲೆಯಲ್ಲಿ ಇವತ್ತು ದೊಡ್ಡಳ್ಳಿ ಗೋಲಿಬಾರ್ ಆಗಿರ್ಬೋದು, ಅಥವಾ ಹಿಂದಿನ ಒಬ್ಬ SP ಇದ್ದಾಗ ಲಾಠಿ ಚಾರ್ಜ್ ಆಗಿ ನೀರು ಬಿಡೋದ್ರಲ್ಲಿ ಲಾಠಿ ಚಾರ್ಜ್ ಆಗಿ ಗಲಾಟೆ ಆಗಿರುವಂಥ ಇದೈತೆ. ಆ ಸನ್ನಿವೇಶಕ್ಕೆ ತಾಳ್ಕೋಬೇಡಿ ಅಂತ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ. ಅದಿಲ್ಲ ಅಂದರೆ ಜನನ ನಾವೇ ದಂಗೆ ಹೇಳಿ ಅಂತ ಹೇಳೋ ಪರಿಸ್ಥಿತಿಗೆ ಅವಕಾಶ ಕೊಡಬೇಕು. ಕೂತ್ಕೊಂಡು ಯಾವ ಇಲಾಖೆ. ವಸಂತಯ್ಯ, ವಿ4 ನ್ಯೂಸ್, ಹೊಳೆನರಸೀಪುರ.